ಈಗ ಇದೇ ಧರ್ಮಸ್ಥಳದಲ್ಲಿ ಎಷ್ಟು ಎಕರೆಗಟ್ಟಲೆ ಒಳಗೆ ಹಾಕಿದ್ದಾರೆ. ನಿನಗೆ ಅವರ ಮುಂದೆ ಹೋಗಿ ಕ್ಯಾಮ್ರಾ ಹಿಡಿಲಿಕ್ಕೆ ಆಗ್ತದಾ? ಅವರ ಫೋಟೋ ಹಾಕ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ ಅಲ್ಲ. ಮಾತಾಡ್ಬೇಕಲ್ಲ, ನಾವು ಡಾಕ್ಯುಮೆಂಟ್ ತೋರಿಸ್ತೇವೆ, ಡಾಕ್ಯುಮೆಂಟ್ ಅದ್ರ ಬಗ್ಗೆ ಮಾತಾಡಿ ಅಲ್ಲ. ಹೌದು, ಮೋಹನ್ ಬೋಳಂಗಡಿ ಅಂತ ಅವನೊಂದು ಯಾವ್ದೋ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾನೆ, ಆ ದುಡ್ಡು ತಂದು ಕೊಡ್ಬೇಕು. ಹೌದೌದು. ಮತ್ತೆ ನನಗೂ ಹೇಳ್ತಾ ಇದ್ದ, ಯಾರೋ ದುಡ್ಡೆಲ್ಲ ಅಧಿಕಾರಿಯವ್ರನ್ನೆಲ್ಲ ಎದುರಿಸಿ ದುಡ್ಡು ಇಸ್ಕೊಳ್ಳೋದಂತ. ಅದಕ್ಕೆ ಫೋನ್ ಮಾಡೋ ಫೋನ್ ಎತ್ತ ಅಲ್ಲ, ಮತ್ತೆ ಒಂದೇ ಸರಿ ಫೋನ್ ಮಾಡು, ಮತ್ತೆ ಕಟ್ಟೆ ಮಾಡ್ತಾ ಇದ್ದಾನೆ. ನಾನು ಕೂಡ ಫೋನ್ ಮಾಡಿದ್ದೆ, ಕಟ್ಟೆ ಮಾಡೋದು. ದಾಖಲೆ ಯಾವ್ದು ತೋರ್ಸಲ್ಲ, ಬರೀ ಬಾಯಲ್ಲಿ ಬೊಗಳ ಬಿಡ್ತಾ ಇರೋದು. ಮುತ್ತುಸ್ವಾಮಿ ಅವ್ರ ಅಕೌಂಟ್ ಅಲ್ಲಿ ಎಷ್ಟೋ ಲಕ್ಷ ದುಡ್ಡಿತ್ತು ಅಂತ, 60 ಲಕ್ಷ 40 ಲಕ್ಷ ದುಡ್ಡಿತ್ತಂತೆ. ಆತರ ಇದ್ದಿದ್ರೆ ಅವ್ರು ಒಳ್ಳೆ ತೋಟ ಇರುವಂತ ಜಾಗ ತಗೊಂಡು ಅಲ್ಲಿ ಆರಾಮಾಗಿರ್ತಾ ಇದ್ರು. 40 ಲಕ್ಷ ಇದೆ ಅಂತ ಹೇಳಿದ್ರಲ್ಲ, ಅವನಿಗೆ ಯಾರು ಮಾಹಿತಿ ಕೊಟ್ರು, ಅವನ ಮೇಲೆ ಇವಾಗ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ. ಇವಾಗ ಆ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ಅಲ್ಲಿ 42 ಲಕ್ಷ ದುಡ್ಡಿಲ್ಲ, ಅವನೇ ಕಲ್ತಿರ್ಬೋದು ಹಂಗಾರೆ. ಹೌದೌದು. ಅವ್ನು ದುಡ್ಡು ತಂದು ಕೊಡ್ಬೇಕು ಇವಾಗ 42 ಲಕ್ಷ. ಬಾಯಿ ಬಂದಂಗೆ ಹೇಳೋದಲ್ಲ, ಇವಾಗ ನಾನು ಹೇಳಿದೆ, ಮುನ್ನೆ ಡಿಸೈಡ್ ಮಾಡಿದ್ವಿ, ಆ ದುಡ್ಡು ತಂದು ಕೊಡ್ಬೇಕು 42 ಲಕ್ಷ. ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ತೋರಿಸ್ಬೇಕು. ಅವನಿಗೆ ಗೊತ್ತು ಆ ಅಕೌಂಟ್ ನಂಬರು ಎಲ್ಲ ಸಿಕ್ಕರು ಎಲ್ಲ ಗೊತ್ತಿತ್ತು, ಅವನೇ ಅದೇ ರೀತಿ ಇದ್ದಾನೆ ಇವಾಗ. ಸರ್, ಹಾಗಾದ್ರೆ ಇನ್ನು 6ನೇ ತಾರೀಕಿಗೆ ಮುಂದಿನ ಹೋರಾಟ ಇಲ್ಲಿ ಮುತ್ತುಸ್ವಾಮಿ ಮತ್ತೆ ರಾಧಮ್ಮ ಅವರಿಗೆ ಮನೆ ಕಟ್ಟಿಕೊಡುವಂತ ಒಂದು ಕಾರ್ಯಕ್ರಮ ಇಲ್ಲಿ ಇದೆ. ಅವತ್ತು ಯಾರೆಲ್ಲ ಬರ್ತಾ ಇದ್ದಾರೆ ಸರ್? ಎಲ್ಲರಿಗೂ ಈ ಮೂಲಕ ಹೇಳ್ತಾ ಇದ್ದೀವಿ, ಪ್ರತಿಯೊಬ್ಬರು ಇವರಿಗೆ ಒಂದು ಏನೋ ಈ ನೊಂದ ಮನಸ್ಸಿಗೆ ಅವರಿಗೆ ಒಂದು ನೆಮ್ಮದಿ ಸಮಾಧಾನ ಕೊಡ್ಲಿಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೋದು. ಮುತ್ತುಸ್ವಾಮಿ ಅವರ ಹೆಸರಲ್ಲಿ 46 ಲಕ್ಷ ರೂಪಾಯಿ ಹಣ ಇಟ್ಟಿದ್ದಾರೆ. ಆಯ್ತು, ಅವನು ಬಿಟ್ಟ ಮಾರನೇ ದಿವಸ ಹೋಗಿ ಸ್ಟೇಟ್ಮೆಂಟ್ ತೆಗಿಸ್ಲಿಕ್ಕೆ ಹೋಗಿ ಕಳಿಸಿಕೊಟ್ಟು ಸ್ಟೇಟ್ಮೆಂಟ್ ತಾನೆ, ಅದು ಎಲ್ಲಿ ಹೋಯ್ತು ಬಂತು ಹೇಗೆ ಹೋಯ್ತು ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಅಕೌಂಟ್ ಅಲ್ಲಿ ಆ ಹಣ ನಾವು ತೋರಿಸಿಕೊಡ್ಬೇಕು, ಆ ಹಣ ಕೊಡ್ಬೇಕು. ಸುಳ್ಳು ಹೇಳಿದ್ದು ಒಂದು, ಮತ್ತೆ ಅವನ ಮೇಲೆ ಒಂದು ಚೀಟಿಂಗ್ ಕೇಸ್ ಮಾಡ್ಲಿಕ್ಕೂ ಸಹ ಉಂಟು. ಅದು ಮಾಡ್ತೇವೆ, ಅದು ಬಿಡುದಿಲ್ಲ, ಅದು ಮಾಡ್ತೇವೆ. ಯಾಕಂದ್ರೆ ಅವನು ಹೇಳಿದ್ದು ಮಾರನೇ ದಿವಸವೇ ಬೆಳಗ್ಗೆ ಇಲ್ಲಿಂದ ಬೆರೆಸಿ ಕಳಿಸಿದ್ದೇನೆ, ಹೋಗಿ ಅದನ್ನ ನಿಮ್ಮ ಸ್ಟೇಟ್ಮೆಂಟ್ ತನ್ನಿ. ಇಬ್ಬರ ಹೆಸರು ಸ್ಟೇಟ್ಮೆಂಟ್ ತಂದಿದ್ದೇವೆ, ಸ್ಟೇಟ್ಮೆಂಟ್ ತೋರಿಸ್ತೇನೆ. ಒಂದು ವೇಳೆ ಅದ್ರಲ್ಲಿ ಇಲ್ಲ ಅಂತಂದ್ರೆ ಯಾವ ಅಕೌಂಟ್ ಅಲ್ಲಿ ಇರೋದು ಅವರ ಹೆಸರು, ಸ್ಟೇಟ್ಮೆಂಟ್, ಡಾಕ್ಯುಮೆಂಟ್ ನೀವು ತೋರಿಸ್ಬೇಕು. ಈಗಾಗಲೇ ಅವ್ರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ರೆಡಿ ಮಾಡಿ ಏನೋ 8.5 ಲಕ್ಷ ಕೊಟ್ಟು ಕ್ರಾಯ ಮಾಡಿದ್ದಾರೆ. ಆಯ್ತಪ್ಪ, ಕ್ರಾಯ ಚೀಟಿ ತೋರ್ಸಪ್ಪ ನೀನು. ಶ್ರೀಕಾಂತ ಆಚಾರಿ ಅವನು ಬ್ರೋಕರ್ ಅಂತೆ. ಹಾಗಾದ್ರೆ ಇಷ್ಟೆಲ್ಲ ಗೊತ್ತಿದ್ರೆ ನೀ ಮುಂದೆ ಬಾ ಸ್ವಾಮಿ, ಇಲ್ಲಿ ಬಾ, ನಮ್ಮ ಸ್ಪಾಟಿಗೆ ಬಾ, 10 ಜನ ಸೇರಿಸಿ ಇಲ್ಲಿ ಬಂದು ಮಾತಾಡು. ನೀನು ಖಾಲಿ ವಿಡಿಯೋ ಮಾಡ್ಕೊಂಡು ಎಲ್ಲ ಒಂದು ಮೂಲೆಯಲ್ಲಿ ಗೋಡೆ ಒಳಗೆ ಕುತ್ಕೊಂಡು ವಿಡಿಯೋ ಬಿಟ್ರೆ ಸಾಕ? ಇವ್ರು ಅಕ್ರಮವಾಗಿ ಮಾಡಿದ್ದಾರೆ. ಯಾರ್ದು ಅಕ್ರಮ ಮಾಡಿದ್ದೇನೆ? ರಾತ್ರಿ ಬಂದು ಮಾಡಿ ಕಟ್ಟಿದ್ದ ಮನೇನ ಅಕ್ರಮವಾಗಿ ಎಷ್ಟೋ ಇದೆ, ನಾವು ತೋರಿಸ್ತೇವೆ. ಎಲ್ಲರೂ ವಿಡಿಯೋ ಮಾಡಿ ಹಾಕಿ, ಎಲ್ಲ ವಿಡಿಯೋ ಮಾಡಿ ಹಾಕಪ್ಪ. ಪಕ್ಕದ ಮನೆ ಅಲ್ಲ, ಅದರ ಪಕ್ಕದ ಮನೆಗೆ ಬಂದು ಮಾಜರು ಮಾಡಿ ಅವನಿಗೆ 946 ದಾಖಲೆ ಪತ್ರ ಕೊಟ್ಟಿದ್ದಾರೆ. ಅವನಿಗೆ ಕೊಟ್ಟಿದ್ದಾರೆ, ನಿಮಗೆ ನಮಗೆ ಕೊಡ್ಲಿಲ್ಲ. ನಮಗೆ ಕೇಳುವಾಗ ನಿಮ್ದು ಈಗ ಬರುದಿಲ್ಲ ಕಣಯ್ಯ, ಅದು ಮುಂದೆ ನೋಡುವ ಅಂತ ಹೇಳಿದ. ಬೇರೆಯವ್ರಿಗೆ ಕೊಟ್ಟು, ಯಾಕೆ ಅವ್ರಿಗೆ ಹಿಂದೆ ತುಂಬಿದಾರಲ್ಲ, ಅದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ತುಂಬಲಿಕ್ಕಿಲ್ಲ ಸ್ವಾಮಿ. ನಾವು ಸಾವಿರಾರು ಜನರ ಎಂಜು ತೊಳ್ಕೊಂಡು ಬಂದ ಕಾಸು 40 ಲಕ್ಷ ಅಂತ ಹೇಳಿದಲ್ಲ, 40 ಲಕ್ಷ ದುಡ್ಡು ನಮ್ಮ ಇದ್ರೆ ಇಲ್ಲಿ ಬಂದು ಈ ಜಾಗ ಅಲ್ಲ, ಇದಕ್ಕಿಂತ ದೊಡ್ಡ ನಿನ್ನ ಮಂಗಳೂರಲ್ಲಿ ಬಂದ್ಬಿಟ್ಟು ದೊಡ್ಡ ಅಪಾರ್ಟ್ಮೆಂಟ್ ತೆಗಿಸ್ತಿದ್ದ ನಾನು. ಅವನಿಗೆ ನಮಗೆ ಯಾವ ಸಂಬಂಧನೇ ಇಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ ಬಂದಿದ್ದ, ಎಲ್ಲಿಂದ ಶಿವಾಜಲ್ಲಿದ್ದಾರೆ ನಿಮ್ಮ ಮಗಳೆಲ್ಲ, ಹೌದು ಅಂತ ಹೇಳಿದೆ. ಹಂಗಾರೆ ಇಲ್ಲಿ ಕಟ್ಕೊಳ್ಳಿ, ಅವರು ಹೇಳ್ಯಾರಲ್ಲ, ಕಟ್ಕೊಳ್ಳಿ ಅಂತ ಹೇಳ್ದೆ ಅಷ್ಟೇ. ಅವ್ರಿಗೆ ನಾವು ದುಡ್ಡನ್ನು ಕೊಟ್ಟಿಲ್ಲ, ಅವ್ನು ಯಾರಂತ ಗೊತ್ತಿಲ್ಲ. ಇಲ್ಲಿ ಎಲ್ಲ ಕಡೆ ಮೋಸ ಮಾಡ್ಯಾನಂತೆ ಅವನು. ಯಾರು? ಶ್ರೀಕಾಂತ ಆಚಾರ್ಯ ಅಶೋಕಾಚಾರ್ಯ ಕೇಳಿ, ಅಶೋಕಾಚಾರ್ಯಿಂದ AC ಕೊರಿಯನ್ ಕೇಳಿ, AC ಕೊರಿಯನಿಂದ ಇವರೆಲ್ಲ ಚಮಚಗಳು, ಇವರೆಲ್ಲ ಅಕೌಂಟ್ ಡೀಟೇಲ್ಸ್ ಅವ್ರು ಹೇಳಿದ ಇದೇ ಅಕೌಂಟ್, SBI ಅಕೌಂಟ್ ಉಜಿರೆ, ಸ್ಟೇಟ್ ಬ್ಯಾಂಕ್ ಉಜಿರೆ. 75,194 ರೂಪಾಯಿ ಇದೆ. ತಮ್ಮ ಏನಾರ ಅಲ್ಲಿಂದ ಅವಾಗ ತಿಂಗಳಿಗೆ ಒಂದು 5,000 10,000 ಹಾಕ್ತಾ ಇರ್ತಾನೆ. ಒಂದು ಕೋಳಿ ಇದು ಮಾಡೋಣ, ಕೋಳಿ ಸಾಕಾಣಿಕೆ ಮಾಡ್ಲಿಕ್ಕೆ ಹಿಂದ್ಗಡೆ ಒಂದು ಶೆಡ್ ಹಾಕಿದೆ. ಕೆನರಾ ಬ್ಯಾಂಕ್ ಅಲ್ಲಿ ಕೂಡ 5,000 ರೂಪಾಯಿ ಲೋನ್ ಕೊಟ್ಟಿದೆ ದನಕ್ಕೆ, ಒಂದು ಕೊಟ್ಟಿಗೆ ಮಾಡೋದ. ಅದಕ್ಕೆ ಮಾಡಿದೆ, ಕೊಟ್ಟಿಗೆನು ಮಾಡೋಕ್ಕಾಗಿಲ್ಲ, ದನನ ಕಟ್ಟೋಕ್ಕಾಗಿಲ್ಲ. ನಾನು ಕೊಟ್ಟಿಗೆ ಅಲ್ಲೇನೋ ಹಾಕೊಂಡು ಸಾಯನ ಅಂತ ಅಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಮೊನ್ನೆ ಕೂಡ ಒಂದು ಮಾಧ್ಯಮದಲ್ಲಿ ಇವರು ಇಲ್ಲಿ ಅಕ್ರಮ ಮಾಡಿದ್ದು ಅದು ತಪ್ಪಲ್ವಾ, ಮತ್ತೆ ಅವರ ಮುತ್ತುಸ್ವಾಮಿ ಅವರ ಅಕೌಂಟ್ ಅಲ್ಲಿ ಎಷ್ಟೋ ಲಕ್ಷ ದುಡ್ಡಿತ್ತು ಅಂತ, 60 ಲಕ್ಷ 40 ಲಕ್ಷ ದುಡ್ಡಿತ್ತಂತೆ. ಆತರ ಇದ್ದಿದ್ರೆ ಅವ್ರು ಒಳ್ಳೆ ತೋಟ ಇರುವಂತ ಜಾಗ ತಗೊಂಡು ಅಲ್ಲಿ ಆರಾಮಾಗಿರ್ತಾ ಇದ್ರು. 42 ಲಕ್ಷ ಇದೆ ಅಂತ ಹೇಳಿದ್ರಲ್ಲ, ಅವನಿಗೆ ಯಾರು ಮಾಹಿತಿ ಕೊಟ್ರು, ಅವನ ಮೇಲೆ ಇವಾಗ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ. ಇವಾಗ ಮಾಡ್ಲೇಬೇಕು ಸರ್. ಅಲ್ಲ, ಬ್ಯಾಂಕ್ ಡೀಟೇಲ್ ಅವನಿಗೆ ಯಾರು ಕೊಟ್ಟಿರೋದು? ಅದು ದಾಖಲೆ ತೋರಿಸ್ಬೇಕಲ್ಲ. ಹೌದು, ಅದು ಅಲ್ಲದೆ ಆ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ಅಲ್ಲಿ 42 ಲಕ್ಷ ದುಡ್ಡಿಲ್ಲ, ಅವನೇ ಕಲ್ತಿರ್ಬೋದು ಹಂಗಾರೆ. ಹೌದೌದು. ಅವ್ನು ದುಡ್ಡು ತಂದು ಕೊಡ್ಬೇಕು ಇವಾಗ 42 ಲಕ್ಷ. ಇಲ್ಲ ಅಂದ್ರೆ ಅಲ್ಲಿ ಅವ್ರು ತೆಗೆದಿದ್ದಾರೆ, ಇಲ್ಲ ಅಂದ್ರೆ ಅದ್ರಲ್ಲಿ ಇರೋದು ಅವ್ರು ತೋರಿಸ್ಬೇಕು.
ಅಲ್ಲ ಸರ್ ಇವಾಗ ದುಡ್ಡು ತೋರಿಸ್ಬೇಕು, ಇವಾಗ ಅವ್ರ ಮೇಲೆ ಚಾರ್ಜ್ ಮಾಡ್ಬೇಕು ಇವಾಗ. ಹೌದೌದು ಅದ್ರ ಮೇಲೆ ಬಾಯಿ ಬಂದಂಗೆ ಹೇಳೋದಲ್ಲ. ಇವಾಗ ನಾನು ಹೇಳಿದೆ, ನಾವು ಮುನ್ನೆ ಡಿಸೈಡ್ ಮಾಡಿದ್ವಿ, ಆ ದುಡ್ಡು ತಂದು ಕೊಡ್ಬೇಕು 42 ಲಕ್ಷ. ಬ್ಯಾಂಕ್ ಎಲ್ಲ ದುಡ್ಡಿಲ್ಲ, ತೋರಿಸ್ಬೇಕು ಅವ್ರು. ಅವನಿಗೆ ಗೊತ್ತು ಆ ಅಕೌಂಟ್ ನಂಬರು ಎಲ್ಲ ಸಿಕ್ಕರು ಎಲ್ಲ ಗೊತ್ತಿತ್ತು, ಅವನೇ ಅದೇ ರೀತಿ ಇದ್ದಾನೆ ಇವಾಗ. ಹೌದು ಅದೇ 40 ಲಕ್ಷ ಮಾಧ್ಯಮ ಯಾರು ಅಂತ ಹೇಳಿದ್ರು, ಅದು ಮಂಗಳೂರು ಬೋಳಂಗಡಿ ಅಂತಲ್ಲ. ಹೌದು ಮೋಹನ್ ಬೋಳಂಗಡಿ ಅಂತ. ಅವನದು ಯಾವ್ದೋ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾನೆ. ಆ ದುಡ್ಡು ತಂದು ಕೊಡ್ಬೇಕು. ಮತ್ತೆ ನನಗೂ ಹೇಳ್ತಾ ಇದ್ದ, ಯಾರೋ ದುಡ್ಡೆಲ್ಲ ಅಧಿಕಾರಿಯವ್ರನ್ನೆಲ್ಲ ಎದುರಿಸಿ ದುಡ್ಡು ಇಸ್ಕೊಳ್ಳೋದು ಅಂತ. ಅದಕ್ಕೆ ಫೋನ್ ಮಾಡೋ ಫೋನ್ ಎತ್ತ ಅಲ್ಲ, ಮತ್ತೆ ಒಂದೇ ಸರಿ ಫೋನ್ ಮಾಡು, ಮತ್ತೆ ಕಟ್ಟೆ ಮಾಡ್ತಾ ಇದ್ದಾರೆ. ನಾನು ಕೂಡ ಫೋನ್ ಮಾಡಿದ್ದೆ, ಕಟ್ಟೆ ಮಾಡೋದು. ದಾಖಲೆ ಯಾವ್ದು ತೋರ್ಸಲ್ಲ, ಬರೀ ಬಾಯಲ್ಲಿ ಬೊಗಳ ಬಿಡ್ತಾ ಇರೋದು ಅಷ್ಟೇ ಇರೋದು. ಇಷ್ಟು ವರ್ಷದಿಂದ ಇವರ ಬೊಗಳೆಯನ್ನು ನಾವು ಕೇಳ್ತಾ ಇದ್ವಿ. ಆದ್ರೆ ಇವಾಗೆಲ್ಲ ಸತ್ಯ ಗೊತ್ತಾಗ್ತದೆ ಯಾವ್ದು ಅಂತ. ಜನಗಳು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಯಾವ್ದು ಸತ್ಯ ಯಾವ್ದು ಸುಳ್ಳು. ದಾಖಲೆ ಇಲ್ಲದೆ ಮಾತಾಡಬಾರ್ದು. ಅಲ್ಲ, ಇದೇ ನೋಡ್ತಾ ಇದ್ದೇವೆ, ಧರ್ಮಸ್ಥಳ ಸೌಜನ್ಯ ವಿಷಯದಲ್ಲಿ ಬಂತು. ಏನಾಗಿದೆ ಇವಾಗ ಇಡೀ ದೇಶದ ಜನತೆ ಗೊತ್ತಾಗ್ತಾ ಇದೆ. ಇವತ್ತು ನೋಡಿದ್ರೆ ತಮಿಳು ಒಂದು ನ್ಯೂಸ್ ಅಲ್ಲೂ, ತಮಿಳ್ ಅಲ್ಲ ತೆಲುಗಲ್ಲಿ ಒಂದು ಹಾಕಿದ್ದಾರೆ ಸೌಜನ್ಯ ವಿಷಯ. ಎಲ್ಲ ಕಡೆ ಆಗ್ತಾ ಇದೆ, ಎಲ್ಲ ಕಡೆ ಬರ್ತಾ ಇದೆ ಸರ್. ಆದ್ರೆ ಇವರದು ದುಡ್ಡಿನ ಪ್ರಭಾವ ಸರ್. ಹಾಗಾದ್ರೆ ಇನ್ನು 6ನೇ ತಾರೀಕಿಗೆ ಮುಂದಿನ ಹೋರಾಟ ಇಲ್ಲಿ ಮುತ್ತುಸ್ವಾಮಿ ಮತ್ತೆ ರಾಧಮ್ಮ ಅವರಿಗೆ ಮನೆ ಕಟ್ಟಿಕೊಡುವಂತ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅವತ್ತು ಯಾರೆಲ್ಲ ಬರ್ತಾ ಇದ್ದಾರೆ ಸರ್? ಎಲ್ಲರಿಗೂ ಈ ಮೂಲಕ ಹೇಳ್ತಾ ಇದ್ದೀವಿ, ಪ್ರತಿಯೊಬ್ಬರು ಇವರಿಗೆ ಒಂದು ಏನೋ ಈ ನೊಂದ ಮನಸ್ಸಿಗೆ ಅವರಿಗೆ ಒಂದು ನೆಮ್ಮದಿ ಸಮಾಧಾನ ಕೊಡ್ಲಿಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೋದು. ಸರಿ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ಏನು ಅವರು ಮೊನ್ನೆ ಆರೋಪ ಮಾಡಿದ್ದಾರೆ, ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು 42 ಲಕ್ಷ ದುಡ್ಡಿದೆ. ಆಮೇಲೆ ಕೆಲವೊಂದು ಆರೋಪ ಮಾಡಿದ್ರು, ನಾನು ಸ್ವಲ್ಪ ನೋಡಿದ್ದೆ. ಏನು ಹೌದಾ ನಿಮ್ಮ ಅಕೌಂಟ್ ಅಲ್ಲಿ ಅಷ್ಟು ದುಡ್ಡು ಇದೆಯಾ? ದುಡ್ಡಿಲ್ಲ, ಅವನೇ ತಗೊಂಡು ಯಾವ ಅದು ನಿಮ್ಮ ಅವ್ರು ಹೇಳಿರೋ ಅಕೌಂಟ್ ಅಲ್ಲಿ ಇದೆಯಾ? ನಿಮ್ ಬ್ಯಾಂಕ್ ಅಲ್ಲಿ ಇದೆಯಾ? ಅಕೌಂಟ್ ಇದೆ. ಎಲ್ಲಿದೆ ಅದ್ರ ಪಾಸ್ ಪುಸ್ತಕ ಇದೆಯಾ? ಪಾಸ್ಬುಕ್ ಇದೆ, SBI ಉಜಿರೆ. ಹೌದಾ? 40 ಲಕ್ಷ ಇತ್ತು, 50 ಲಕ್ಷ ಇತ್ತು, 8 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಮನೆಗೆ ಹಾಕಿದೆ. 42 ಇತ್ತು, ಅದು ನೋಡಿದ್ರೆ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಈಗ ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟಿದೆ ಅಂತ ಅದ್ರಲ್ಲಿ ಈಗ? ಅಲ್ಲಿ ಒಂದು 50-40 ಸಾವಿರ ರೂಪಾಯಿ ಇದೆ. ಅವಾಗಾದ್ರೆ ಮೋಹನ್ ಬೋಳಂಗಡಿ ಅವರು ತೆಗ್ದಿರ್ಬೇಕಲ್ಲ. ಈಗ ನಮ್ಮ ಅಪ್ಪನ ಹೆಸರಲ್ಲಿ ಅಕೌಂಟ್ ಇದೆ, ದುಡ್ಡು ಇದೆ ಅಂತ ಅವನಿಗೆ ಕರೆಕ್ಟ್ ಗೊತ್ತಿದೆ ಅಂತ ಆದ್ರೆ ಅವನು ಈಗ ಯೂಟ್ಯೂಬ್ ನಲ್ಲಿ ಬಿಟ್ಟಿದ್ದಾನೆ. ಏನು ಮುತ್ತುಸ್ವಾಮಿ ರಾಧಮ್ಮ, ಮುತ್ತುಸ್ವಾಮಿ ಅವರ ಹೆಸರಲ್ಲಿ 46 ಲಕ್ಷ ರೂಪಾಯಿ ಹಣ ಇಟ್ಟಿದ್ದಾರೆ ಅಂತ. ಆಯ್ತು, ಅವನು ಬಿಟ್ಟ ಮಾರನೇ ದಿವಸ ಹೋಗಿ ಸ್ಟೇಟ್ಮೆಂಟ್ ತೆಗಿಸ್ಲಿಕ್ಕೆ ಹೋಗಿ ಕಳಿಸಿ ಕೊಟ್ಟು ಸ್ಟೇಟ್ಮೆಂಟ್ ತಾನೆ. ಈಗ ಇರೋದು 36-38 ಸಾವಿರ ದುಡ್ಡು ಉಂಟು. ಹಾಗಾದ್ರೆ ಬಾಕಿ 42 ಲಕ್ಷ ಎಲ್ಲೋಯ್ತು? ಸ್ಟೇಟ್ಮೆಂಟ್ ಇದೆ. ತಗೊಂಡ್ 42 ಲಕ್ಷ ರೂಪಾಯಿ ಹಣ. ಆದ್ರೆ ಇವನೇ ಚೀಟಿಂಗ್ ಮಾಡಿ, ಈ ಮೋಹನ್ ಬಳ್ವಾರಿ ಏನಿದ್ದಾನೆ ಇವನು ಚೀಟಿಂಗ್ ಮಾಡಿರ್ಬೇಕು. ಆ ಹಣ ನಮಗೆ ಆಗ್ಬೇಕು. ಅದು ಎಲ್ಲಿ ಹೋಯ್ತು ಬಂತು ಹೇಗೆ ಹೋಯ್ತು ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಅಕೌಂಟ್ ಅಲ್ಲಿ ಆ ಹಣ ನಾವು ತೋರಿಸಿ ಕೊಡ್ಬೇಕು, ಆ ಹಣ ಕೊಡ್ಬೇಕು. ಸುಳ್ಳು ಹೇಳಿದ್ದು ಒಂದು, ಮತ್ತೆ ಅವನ ಮೇಲೆ ಒಂದು ಚೀಟಿಂಗ್ ಕೇಸ್ ಮಾಡ್ಲಿಕ್ಕೂ ಸಹ ಉಂಟು. ಅದು ಮಾಡ್ತೇವೆ, ಅದು ಬಿಡುದಿಲ್ಲ, ಅದು ಮಾಡ್ತೇವೆ. ಯಾಕಂದ್ರೆ ಅವನು ಹೇಳಿದ ಮಾರನೇ ದಿವಸವೇ ಬೆಳಗ್ಗೆ ಇಲ್ಲಿಂದ ಬೆರೆಸಿ ಕಳಿಸಿದ್ದೇನೆ, ಹೋಗಿ ಅದನ್ನ ನಿಮ್ಮ ಸ್ಟೇಟ್ಮೆಂಟ್ ತನ್ನಿ. ಇಬ್ಬರ ಹೆಸರು ಇರೋ ಸ್ಟೇಟ್ಮೆಂಟ್ ತಂದಿದ್ದೇವೆ, ಸ್ಟೇಟ್ಮೆಂಟ್ ತರ್ತೆ ತೋರಿಸ್ತೇನೆ. 46 ಲಕ್ಷ ದುಡ್ಡು ನಮ್ಮಲ್ಲಿ ಇದ್ದ ಅಂತ ಅವನಿಗೆ ಗೊತ್ತುಂಟು. ಒಂದು ವೇಳೆ ಅವ್ರು ಈಗ ನಾವು ಕೂಡ ತೋರಿಸ್ತೇವೆ ಅದ್ರ ಫೋಟೋ ತಗೊಂಡು, ಒಂದು ವೇಳೆ ಅದರಲ್ಲಿ ಇಲ್ಲ ಅಂತಂದ್ರೆ ಯಾವ ಅಕೌಂಟ್ ಅಲ್ಲಿ ಇರೋದು ಅವರ ಹೆಸರು, ಸ್ಟೇಟ್ಮೆಂಟ್, ಡಾಕ್ಯುಮೆಂಟ್ ನೀವು ತೋರಿಸ್ಬೇಕು. ಈಗಾಗಲೇ ಅವ್ರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ರೆಡಿ ಮಾಡಿ. ಅದು ಅವರು ಕೋರ್ಟ್ ಅಲ್ಲಿ, ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡ್ತಾರೆ. ಅದು ತೋರಿಸ್ಬೇಕು. ಸುಮ್ಮನೆ ಯಾವುದೇ ಆಧಾರ ರಹಿತ ಸೌಜನ್ಯ ವಿಷಯದಲ್ಲಿ ಕೂಡ ಹೇಳ್ತಾರೆ ಭೂ ಕಬಳಿಸಿದ್ದಾರೆ. ಯಾರು ಸ್ವಾಮಿ ಭೂ ಕಬಳಿಸಿರೋದು? ಅವನು ಏನೋ ಒಂದು ರಬ್ಬರ್ ಕೃಷಿ ಮಾಡ್ಕೊಂಡಿದ್ದ. ಆ ರಬ್ಬರ್ ಕೃಷಿಯಲ್ಲಿ ನಮ್ಮ ಏನು ಈ ಅಪ್ಪ ಅಮ್ಮನ ಒಂದು ಗೋಳು ನೋಡಲಾರದೆ ನಾನು ರಬ್ಬರ್ ಕೃಷಿ ಮಾಡಿದ್ದೇನೆ, ಆ ಕೃಷಿಗೆ ನನ್ನ ಹಣ ಖರ್ಚು ಮಾಡಿದ್ದೇನೆ ಅಂತೇಳಿ ಸ್ವಲ್ಪ ಹಣ ಏನೋ 8.5 ಲಕ್ಷ ಕೊಟ್ಟು ಕ್ರಾಯ ಮಾಡಿದ್ದಾರೆ. ಆಯ್ತಪ್ಪ, ಕ್ರಾಯ ಚೀಟಿ ತೋರ್ಸಪ್ಪ ನೀನು. 8.5 ಲಕ್ಷಕ್ಕೆ ಕ್ರಾಯ ಮಾಡಿದ್ದೀರಿ. ಅದಕ್ಕೆ ಯಾರು ಇಲ್ಲಪ್ಪ ಆಚಾರ್ಯ ಇದ್ದಾನೆ, ಶ್ರೀಕಾಂತ ಆಚಾರಿ, ಅವನು ಬ್ರೋಕರ್ ಅಂತೆ. ಹಾಗಾದ್ರೆ ಇಷ್ಟೆಲ್ಲ ಗೊತ್ತಿದ್ರೆ ನೀ ಮುಂದೆ ಬಾ ಸ್ವಾಮಿ, ಇಲ್ಲಿ ಬಾ, ನಮ್ಮ ಸ್ಪಾಟಿಗೆ ಬಾ, ಇಲ್ಲಿ ಕರ್ಕೊಂಡು ಬರ್ಬೇಕು. ಇಲ್ಲಿ ಬಂದು ಇಲ್ಲಿ ಮುಂದೆ 10 ಜನ ಸೇರಿ ಇಲ್ಲಿ ಬಂದು ಮಾತಾಡು. ನೀನು ಖಾಲಿ ವಿಡಿಯೋ ಮಾಡ್ಕೊಂಡು ಎಲ್ಲ ಒಂದು ಮೂಲೆಯಲ್ಲಿ ಗೋಡೆ ಒಳಗೆ ಕುತ್ಕೊಂಡು ವಿಡಿಯೋ ಬಿಟ್ರೆ ಸಾಕ? ನಿಜ ಸತ್ಯಾಂಶ ಬಂದು ನೋಡಿ, 10 ಜನಕ್ಕೆ ಕೇಳಿ. ಈಗ ಒಂದು ಕಳ್ಳನ ಒಂದು ಪೊಲೀಸ್ ಹಿಡಿಯೋಕಾದ್ರು 10 ಮನೆಯಲ್ಲಿ ಕೇಳ್ತಾರೆ, ನೋಡಪ್ಪ ಇವನು ರಾಧಮ್ಮನ, ಇವನು ಮುತ್ತುಸ್ವಾಮಿಯ, ಇವನು ಮುತ್ತುಸ್ವಾಮಿ ಮಗನ,
ಇವನು ಯಾರು, ಇವ್ನು ಇಲ್ಲಿ ಹೌದಾ, ಇವನು ಏನು ದಂಧೆ ಮಾಡ್ತಾನೆ, ಇವನು ಎಂತ ಮಾಡ್ತಾನೆ, ಇನ್ನು ಇಂಥವ್ನು ಹೌದಾ ಅಂತ 10 ಸರಿ ಕೇಳ್ತಾರೆ. ಇದು ಏನಿಲ್ಲ, ಏಕಾಏಕಿ ಬಂದ್ಬಿಟ್ಟು ಅದು ಒಂದು ತಹಸೀಲ್ದಾರಿಗೆ ನೋಡ್ಲಿಕ್ಕೆ ಹೋಗ್ಬೇಕಾ 10 ಗಂಟೆಗೆ ಹೋದ್ರೆ 11 ಗಂಟೆ 12 ಗಂಟೆ 1 ಗಂಟೆ ಆಗ್ತದೆ. ಇವ 6 ಗಂಟೆಗೆ ಓಡಿ ಬಂದು ನಮ್ಮ ಈ ಅಪ್ಪ ಅಮ್ಮನ ಎಳೆದು ನಾಯಿ ಹಾಗೆ ತಂದು ಹೊರಗೆ ಹಾಕಿ ಗೂಂಡಾ ಥರ ಪೊಲೀಸ್ನವ್ರನ್ನ ಕರ್ಕೊಂಬಂದು ಈ ಅಜ್ಜಿಯನ್ನ ತಗೊಂಡೋಗಿ ಹೊರಗೆ ಹಾಕಿ ಇಲ್ಲಿದ್ದವ್ರನ್ನೆಲ್ಲ ನೋಡ್ಲಿಕ್ಕೆ ಬಂದವರು ನೆರೆ ಕೆರೆಯವರು ಹೇಳ್ತಾ ಇದ್ದಾರೆ, ಈ ಸೀಟ್ ಆಗಲಿ ಇಟ್ಟಿಗೆ ಆಗಲಿ ಮತ್ತೊಂದು ದಾರಂದ ಕಂಡಿ ಏನಾದರೂ ಉಪಯೋಗಕ್ಕೆ ಬರೋದನ್ನು ನಾವು ತೆಗೆದಿಡ್ತೇವೆ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೊಡಲಿಲ್ಲ. ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡಿ ಹೋಗಿ ಈಗ ತಹಸೀಲ್ದಾರ್ ವಿರುದ್ಧ ಮಾತಾಡಿ ನಾವು ಧ್ವನಿ ಎತ್ತಿದ್ರೆ ನೀನು ಎಲ್ಲೋಗು 4 ಗೋಡೆ ಒಳಗೆ ಕುತ್ಕೊಂಡ್ಬಿಟ್ಟು ಇವರು ಅಕ್ರಮವಾಗಿ ಮಾಡಿದ್ದಾರೆ. ಯಾರ್ದು ಅಕ್ರಮ ಮಾಡಿದ್ದೇನೆ? ರಾತ್ರಿ ಬಂದು ಮಾಡಿ ಕಟ್ಟಿದ್ದ ಮನೇನ ಅಕ್ರಮವಾಗಿ ಎಷ್ಟೋ ಇದೆ, ನಾವು ತೋರಿಸ್ತೇವೆ. ಎಲ್ಲರೂ ವಿಡಿಯೋ ಮಾಡಿ ಹಾಕಿ, ಎಲ್ಲ ವಿಡಿಯೋ ಮಾಡಿ ಹಾಕಪ್ಪ. ಈಗ ಬೇಡ ನಮ್ಮ ಈ ಒಂದು 5-10 ಸೆನ್ಸ್ ಜಾಗಕ್ಕೆ ಅಕ್ರಮ ಅಂತ ವಿಡಿಯೋದಲ್ಲಿ 4 ಗೋಡೆ ಮಧ್ಯದಲ್ಲಿ ಕೂತು ಹೇಳಿಬಿಟ್ಟಿದ್ಯಾ. ಈಗ ಇದೇ ಧರ್ಮಸ್ಥಳದಲ್ಲಿ ಎಷ್ಟು ಎಕರೆಗಟ್ಟಲೆ ಒಳಗೆ ಹಾಕಿದ್ದಾರೆ. ನಿನಗೆ ಅವರ ಮುಂದೆ ಹೋಗಿ ಕ್ಯಾಮ್ರಾ ಹಿಡಿಲಿಕ್ಕೆ ಆಗ್ತದ? ಅವರ ಫೋಟೋ ಹಾಕ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಮಾತಾಡ್ಬೇಕಲ್ಲ, ನಾವು ಡಾಕ್ಯುಮೆಂಟ್ ತೋರಿಸ್ತೇವೆ. ಡಾಕ್ಯುಮೆಂಟ್ ಮಾತಾಡಿ ಅಲ್ಲ, ಎಷ್ಟೋ ಉಂಟು. ನೀವು ಬರೀ ಬಾಯಲ್ಲಿ ಬರೋದಲ್ಲ, ನಾವು ದಾಖಲೆ ತೋರಿಸಿ ಮಾತಾಡ್ತೇವೆ, ತೋರಿಸ್ತೇವೆ. ಅದ್ರ ಬಗ್ಗೆ ಮಾತಾಡ್ತೀರಾ? ಇಲ್ಲಿ ಬಂದು ಮಾತಾಡಿ, ಇಲ್ಲಿ ಬಂದು ಮಾತಾಡೋದಲ್ಲ. ಕುತ್ಕೊಂಡು ಭೂ ಕಬಳಿಸಿದ್ದಾರೆ, ಭೂ ಕಬಳಿಸಿದ ಎಕರೆಗಟ್ಟಲೆ 1000 ಗಟ್ಟಲೆ ಎಕರೆ ಕಬಳಿಸಲು ಹೋಗಿ ಇವರಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ ಕಾರ್ಡ್, ಗ್ಯಾಸ್ ಕನೆಕ್ಷನ್, ಕರೆಂಟ್ ಎಲ್ಲ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಅಕ್ರಮವಾಗಿ ಕೂತಿದ್ರೆ ಯಾಕೆ ಕೊಟ್ಟಿದ್ದೀರಾ ನೀವು? ಅದೆಲ್ಲ ನಿಮ್ಗೆ ಬೇಕಾ? ಓಟ್ ಬೇಕಾ? 13 ವರ್ಷದಿಂದ ಇಲ್ಲಿದ್ದಾರೆ, ಇಲ್ಲಿವರೆಗೆ ಯಾಕೆ ಹೇಳಲಿಲ್ಲ? ಅದೆಲ್ಲ ಯಾಕೆ ಕೊಡ್ಬೇಕು ನೀವು? ದಾಖಲೆ ಎಲ್ಲ ಅದೆಲ್ಲ ಕೊಡ್ಬೇಕಾ? ಎಷ್ಟೋ ಜನ ಇದ್ದಾರೆ ಇದೇ ಸರ್ವೆ ನಂಬರ್ ಅಲ್ಲಿ 3000 ಎಕರೆ ಸರ್ಕಾರಿ ಜಾಗೆಯಲ್ಲಿ ಆಕ್ರಮಣವಾಗಿ ಕೂತಿದ್ದಾರೆ. ಎಷ್ಟೋ ಮನೆಗಳಿದೆ, ಯಾರಿಗೂ ಅವರನ್ನು ಡೆಮಾಲಿಷ್ ಮಾಡಿಲ್ಲ, ಅವರ ಮನೆಯನ್ನು ನೆಲಸಮ ಯಾಕೆ ಮಾಡ್ಲಿಲ್ಲ? ನಾವು ಅದ್ರ ಪ್ರಶ್ನೆ. ಅದೇ ರೀತಿ ಈಗ ನಾವು ಅಕ್ರಮವಾಗಿಯೇ ಕೂತಿದೀವಿ ಅಂತ ಒಪ್ಪಿಕೊಡ್ತೇನೆ, ಬೇಕಾ ನಾನೇ ಒಪ್ತೇನೆ ಅಕ್ರಮ. ಹೌದು, ನಾನು ಕಟ್ಟುವಾಗ್ಲೇ ಎಲ್ಲ ಈ ಮನೆ 3-4 ಮನೆ ಆದದ್ದು. ಇಲ್ಲಿ ಬಾ ಇಲ್ಲಿ ಬಾ, ಈ ಸ್ಪಾಟಿಗೆ ಬಂದು ನಾನು ಹೇಳ್ತೇನೆ ಯಾವ ಕಟ್ಟಿದ್ದು, ಯಾವ ಟೈಮಲ್ಲಿ ಕಟ್ಟಿದ್ದು. ಈಗ ನಾವು ಕಟ್ಟಿ ಅದೇ ಟೈಮಲ್ಲಿ ಕಟ್ಟುವಾಗ ಇದೇ ಹಿಂದೆ ಇದ್ದ ತಹಸೀಲ್ದಾರು ಈಗ ಉಡುಪಿಗೆ ಟ್ರಾನ್ಸ್ಫರ್ ಆಗಿದೆ. ಅದೇ ತಹಸೀಲ್ದಾರ್ ಬಂದು ಈ ಪಕ್ಕದ ಮನೆ ಅಲ್ಲ, ಅದರ ಪಕ್ಕದ ಮನೆಗೆ ಬಂದು ಮಾಜರು ಮಾಡಿ ಅವನಿಗೆ 9/4 ದಾಖಲೆ ಪತ್ರ ಕೊಟ್ಟಿದ್ದಾರೆ. ಅವನಿಗೆ ಕೊಟ್ಟಿದ್ದಾರೆ. ನಮಗೆ ಕೊಡ್ಲಿಲ್ಲ. ನಮಗೆ ಕೇಳುವಾಗ ನಿಮ್ದು ಈಗ ಬರುದಿಲ್ಲ ಕಣಯ್ಯ, ಅದು ಮುಂದೆ ನೋಡುವ ಅಂತ ಹೇಳಿದ. ಬೇರೆಯವ್ರಿಗೆ ಕೊಟ್ಟು ಯಾಕೆ ಅವ್ರಿಗೆ ಹಿಂದೆ ತುಂಬಿದಾರಲ್ಲ ಅದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ತುಂಬಲಿಕ್ಕಿಲ್ಲ ಸ್ವಾಮಿ. ನಾವು 1000 ಜನರ ಎಂಜು ತೊಳ್ಕೊಂಡು ಬಂದ ಕಾಸು 40 ಲಕ್ಷ ಅಂತ ಹೇಳಿದಲ್ಲ, 40 ಲಕ್ಷ ದುಡ್ಡು ನಮ್ಮ ಇದ್ರೆ ಇಲ್ಲಿ ಬಂದು ಈ ಜಾಗ ಅಲ್ಲ, ಇದಕ್ಕಿಂತ ದೊಡ್ಡ ನಿನ್ನ ಮಂಗಳೂರಲ್ಲಿ ಬಂದ್ಬಿಟ್ಟು ದೊಡ್ಡ ಅಪಾರ್ಟ್ಮೆಂಟ್ ತೆಗಿಸ್ತಿದ್ದ ನಾನು. 40 ಲಕ್ಷ ಇದ್ದೀರ. ನಾವು ಇಂಜು ಕಾಸು ದುಡ್ಡು ಚಿಲ್ಲರೆ ಕಾಸು ತಂದು ಇದನ್ನು ಅವನಿಗೆ ಒಂದು 5-6 ಸಾವಿರ ಅವನಿಗೆ ಕೊಟ್ಟು ಆ ಮರನ ಕಡ್ದು ಅದರಲ್ಲಿ ಮನೆ ಕಟ್ಟಿಸಿ ಕೂತಿರೋದು. ಈಗ ಮನೆ ಕಟ್ಟಿಸಿ ಕೂರೋ ಮುಂಚೆ 4 ವರ್ಷ ಇಲ್ಲಿ ಒಂದು ಶೆಡ್ ಇತ್ತು ಟಾರ್ಪಾಲ್ನಲ್ಲಿ. 4-5 ವರ್ಷ ಆ ಟಾಪರ್ನಲ್ಲಿ ಮಳೆ ಚಳಿ ಗಾಳಿ ಯಾವುದೂ ಲೆಕ್ಕಿಸದೆ ಅದರ ಅಡಿಯಲ್ಲಿ ನಾವು ನಾಯಿ ತರ ಬಿದ್ದುಕೊಂಡಿದ್ದ. ಆವಾಗ ನಿನಗೆ ಕಾಣಲಿಲ್ವಾ? ಆಗ ನಿನಗೆ ಯಾರಿಗೂ ಚೂ ಬಿಡ್ಲಿಕ್ಕೆ ಯಾರು ಜನ ನಿನಗೆ ಇರಲಿಲ್ವಾ? ನೀನು 4 ಗೋಡೆ ಮಧ್ಯದಲ್ಲಿ ನಿಂತು ಮಾತಾಡೋದಲ್ಲ. ಇಲ್ಲಿ ಬಾ, ಸ್ಪಾಟಿಗೆ ಬಾ. ಇಲ್ಲಿ ಬಂದು 10 ಜನ ನನ್ನ ಕರೆಯುವ, ನಾವು ಇದ್ದೇವೆ, ನಾನು ಇರ್ತೇನೆ, ನನ್ನ ಅಪ್ಪ ಅಮ್ಮ ಇರ್ತಾರೆ. ಇಲ್ಲಿ ಬಂದು ಏನು ಎಂತ ಅಂತ ವಿಚಾರಣೆ ಮಾಡಿ ಒಂದು ವಿಡಿಯೋ ಮಾಡಿ ಅದು ಲೋಕಕ್ಕೆ ಒಳ್ಳೆ ತರ ಆಗೋ ರೀತಿ ಒಂದು ಫೋನ್ ಮಾಡುವಾಗ ತೆಗೆದು ಮಾತಾಡಬೇಕು. ಫೋನ್ ತೆಗೆದು ಮಾತಾಡ್ಬೇಕು. ನಾವು ದಾಖಲೆ ಕೇಳಿದಾಗ ತೋರಿಸ್ಬೇಕು, ಬರೀ ಬಾಯಲ್ಲಿ ಬೊಗಳೆ ಬಿಡುದಲ್ಲ. ನಾನು ಕೂಡ ಕಾಲ್ ಮಾಡಿದ್ದೆ ಸೌಜನ್ಯ ವಿಚಾರದಲ್ಲಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಈಗ ಏನು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ, ಅದರ ವಿಚಾರದಲ್ಲಿ ಮಾತಾಡುವಾಗ ನನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕುವಾಗ ನಾನು ಫೋನ್ ಮಾಡಿ ಕೇಳಿದ್ದೆ ದಾಖಲೆ ತೋರಿಸಿ ಅಂತ ಹೇಳಿದಾಗ ಫೋನ್ ಕಟ್ ಮಾಡಿದ್ರೆ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಇದೇ ಮೋಹನ್ ಬೋಳಂಗಡಿ ಅವರು ಬ್ಲಾಕ್ ಮಾಡಿ ಇಟ್ಟಿದ್ರೆ ಆಯ್ತಾ, ಮುಗೀತಾ? ಈಗ ಮೋಹನ್ ಬೋಳಂಗಡಿ ಅವರಿಗೆ ಕೇಳೋದು ನಾನು 8.5 ಲಕ್ಷ ರೂಪಾಯಿಗೆ ಅಗ್ರಿಮೆಂಟ್ ಆಗಿದೆ ಅಂತೆ. ಆಯ್ತಪ್ಪ, ಪತ್ರ ಕೊಡು. ತೋರ್ಸಲ್ಲ 8.5 ಲಕ್ಷ ರೂಪಾಯಿದ ಪತ್ರ ತೋರ್ಸಲ್ಲ. ಈಗ ಹೇಗಾದ್ರೆ ಹಿಂದಿನಾಗೆ 5 ರೂಪಾಯಿ ಶ್ರೀಕಾಂತಾಚಾರ್ಯ ಅಂತ ಅವನೇನೋ ಬ್ರೋಕರ್ ಅಂತೆ ನಮ್ಗೆ. ಅಲ್ಲಿ ನಿನಗೆ ಬ್ರೋಕರ್, ನಮಗೆ ಬ್ರೋಕರ್ ಗೊತ್ತಿಲ್ಲ. ನೀನೇ ಹೇಳಿದ್ಯಾ, ವಿಡಿಯೋದಲ್ಲೇ ಉಂಟು. ಈಗ ಶ್ರೀಕಾಂತಾಚಾರ್ಯ ಇದ್ದಾನೆ. ಇದರಿಂದ 4ನೇ ಮನೆ ಒಂದು. ಅವ್ರು ಇಲ್ಲಿ ಬರ್ತಾ ಇರ್ತಾರ? ಇಲ್ಲ, ಮುಂಚೆ ಮಾತಾಡ್ಲಿಕ್ಕೆ ಕತಾಡ್ಲಿಕ್ಕೆ ಅವನ ಬರ್ತಿದ್ದ ಹೋಗ್ತಿದ್ದ. ದುಡ್ಡು ಕಟ್ಟದ? ಹೌದಾ? ಅವ್ರಿಗೆ ಏನಾದ್ರು ಕೊಟ್ಟಿದ್ರೆ? ಇಲ್ಲ ಇಲ್ಲ ಇಲ್ಲ, ಏನ್ ಕೊಟ್ಟಿಲ್ಲ, ಅದು ಯಾವ್ದು ಏನು ಸಂಬಂಧ ಇಲ್ಲ. ಶ್ರೀಕಾಂತಾಚಾರ್ಯ ಅವರ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ಅವ್ರೇನೋ ಮೋಹನ್ ಬೋಳಂಗಡಿ ಅವರು, ಶ್ರೀಕಾಂತಾಚಾರ್ಯ ಅವರು ಮಧ್ಯವರ್ತಿ, ಇದಕ್ಕೆ ಅವರಿಗೆ ನೀವು ದುಡ್ಡು ಕೊಟ್ಟಿಲ್ಲ ಅಂತೆ, ಹಾಗೆ ಅವರು ಅವ್ರ ಹತ್ರ ಹೋಗಿ ಹೇಳಿದಾರಂತ. ಹೌದಾ? ಅವನಿಗೆ ನಮಗೆ ಯಾವ ಸಂಬಂಧನೂ ಇಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ ಬಂದಿದ್ದ. ಎಲ್ಲಿಂದ
ಶಿವಾಜಲ್ಲಿದ್ದಾರೆ ನಿಮ್ಮ ಮಗಳೆಲ್ಲ ಅವರು ಅಂತ ಹೇಳಿದೆ. ಹಂಗಾರೆ ಇಲ್ಲಿ ಕಟ್ಕೊಳ್ಳಿ ಅವರು ಹೇಳ್ಯಾರಲ್ಲ, ಕಟ್ಕೊಳ್ಳಿ ಅಂತ ಹೇಳ್ದೆ ಅಷ್ಟೇ. ಅವ್ರಿಗೆ ನಾವು ದುಡ್ಡನ್ನು ಕೊಟ್ಟಿಲ್ಲ, ಅವ್ನು ಯಾರಂತ ಗೊತ್ತಿಲ್ಲ. ಈಗ ಅವನ ಕಡೆ ಸಪೋರ್ಟ್ ಮಾಡಿ 50,000 ಕೊಡಬೇಕು, 80,000 ಕೊಡಬೇಕು ಅಂದ್ರೆ ಚೂರು ಕೊಡಕ್ಕೆ ಹೋಗಿದ್ದಾನೆ. ಇಲ್ಲಿ ಎಲ್ಲ ಕಡೆನೂ ಮೋಸ ಮಾಡ್ಯಾನಂತೆ ಅವನು. ಯಾರು? ಶ್ರೀಕಾಂತ ಆಚಾರ್ಯ. ಶ್ರೀಕಾಂತ ಆಚಾರ್ಯ ಅಶೋಕಾಚಾರ್ಯ ಕೇಳಿ, ಅಶೋಕಾಚಾರ್ಯಿಂದ AC ಕೊರಿಯನ್ ಕೇಳಿ, AC ಕೊರಿಯನಿಂದ ಇವರೆಲ್ಲ ಚಮಚಗಳು ಇವರೆಲ್ಲ. ಹಾಗಾಗಿ ನಮ್ಮನ್ನ ಈಗ AC ಕುರಿಯನ್ ಅವರ ಜಾಗ ಏನು ಇಲ್ಲಿ? ಆ ಕಡೆ ಅಲ್ಲಿ ಇದೆ, ಹಿಂದ್ಗಡೆ ಗುಂಡಿಯಲ್ಲಿ ಒಂದು ಇದೆ. ಎಲ್ಲ ಅವರು ಎಲ್ಲ ಅಣ್ಣ ತಮ್ಮಂದೆ ಎಲ್ಲ ಒಂದೇ ಅವರು. ಇದು ಖಾಲಿ ಮಾಡಿಬಿಟ್ಟು ಅವರಿಗೆ ಒಂದು ಬಾರ್ ಮಾಡಕ್ಕೆ ಇದು ಮಾಡಕ್ಕೆ. ಅವನು ಹರಿಜನ ಅಲ್ಲ, ಅವನಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಅವನು ಖಾಲಿ ಮಾಡಲ್ಲ. ಮಗನಿಗೆ ಒಂದು ಸೈಡ್ ಆ ಕಡೆ ಸೈಡ್ ಮಾಡಿದ್ವಿ, ಅದ್ರಲ್ಲಿ ತಂಗಿನ ಕೂರಿಸಿದ್ದಾನೆ. ಅವರು ಒಂದು 2 ಲಕ್ಷ ಕೊಟ್ಟು ಅವಳು ಹೋಗ್ತಾರೆ. ಅಲ್ಲಿ ಒಂದು ಇದು ಪೂರ್ತಿ ಒಂದು ಇದು ಮಾಡಿ ಇದು ಓಡಿಸ್ಬಿಡೋಣ ಅಂತ ತಿಳ್ಕೊಂಡು ಅವ್ರಿಗೆಲ್ಲ ಸುಳ್ಳು ಬಿಟ್ಟು ನಮ್ಮನ್ನ ಆಟ ಆಡಿಸ್ಬಿಟ್ಟು ಒಂದೇ ಸರಿ ಕೊಲೆ ಮಾಡಿಲ್ಲ, ಈ ಒಂದು ಬಿಟ್ಟು ಬಾಕಿಯೆಲ್ಲ ಮನೇಲಿ ಹಾಕಿ ಹೋಗಿದ್ದಾರೆ. ಈಗ ನಿಮ್ಮ ಇದು ಅಕೌಂಟ್ ಡೀಟೇಲ್ಸ್ ಅವ್ರು ಹೇಳಿದ ಇದೇ ಅಕೌಂಟಾ? SBI ಅಕೌಂಟು ಯಾವುದು? ಇಲ್ಲಿ ಎಲ್ಲಿ ಯಾವ ಬ್ರಾಂಚ್ ಇದು? ಉಜಿರೆ ಸ್ಟೇಟ್ ಬ್ಯಾಂಕ್ ಉಜಿರೆ. ಇದರಲ್ಲಿ 75,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಅದೇ ಅಲ್ಲ? 42 ಲಕ್ಷ ರೂಪಾಯಿ ಏನಾಯ್ತು? 75,194 ರೂಪಾಯಿ ಇದೆ. 75,194 ರೂಪಾಯಿ ಉಂಟು ಇದೆ. ಇಷ್ಟೇ ಇರುದು ಇವರ ಅಕೌಂಟ್ ಅಲ್ಲಿ. ಅದು ಈ ಮೋಹನ್ ಬಲ್ವಾರಿಗೆ ಗೊತ್ತುಂಟು ಅವನು ಏನ್ ಮಾಡಿದಂತೆ. ಅದಕ್ಕೆ ನಮಗೆ ದಾಖಲೆ ಸಮೇತ ಆ ಹಣ ನಮಗೆ ಕೊಡ್ಬೇಕು, ಅದು ಬಿಡುದಿಲ್ಲ. ಅದಕ್ಕಂತೂ ಒಂದು ಕೇಸ್ ಮಾಡೋದು ಗ್ಯಾರಂಟಿ. ಇಷ್ಟೆಲ್ಲ ಮಾಡಿದೀವಂತೆ, ಅದೊಂದು ಮಾಡೋದು ದೊಡ್ಡ ವಿಷಯ. ಇಲ್ಲಿ ಲಕ್ಷದ ಮೇಲೆ ಎಲ್ಲಿ ಅದೇ ಇರೋದು 71,000 75,000 ಬಿಟ್ಟ ಮಾರನೇ ದಿವಸ ನೋಡಿ ಇವರು ಕಷ್ಟಪಟ್ಟು ದುಡಿದು ಇದು ಉಳಿತಾಯ ಮಾಡಿರುವಂತದ್ದು ಏನಾದ್ರು ಒಂದು ಮಾಡ್ಬೇಕು ಅಂತ. ಅಷ್ಟು ಬಿಟ್ರೆ ಏನಾರ ತಮ್ಮ ಏನಾರ ಅಲ್ಲಿಂದ ಅವಾಗ ತಿಂಗಳಿಗೆ ಒಂದು 5,000 10,000 ಹಾಕ್ತಾ ಇರ್ತಾನೆ. ಅದು ಬಂದಿರ್ತವೆ. ಎಲ್ಲ ಸೇರಿ ಒಂದು ಕುರಿ ತಗೊಂಡು ಇದು ಮಾಡೋಣ, ಇಲ್ಲ ಒಂದು ಕೋಳಿ ಇದು ಮಾಡೋಣ. ಕೋಳಿ ಸಾಕಾಣಿಕೆ ಮಾಡ್ಲಿಕ್ಕೆ ಹಿಂದ್ಗಡೆ ಒಂದು ಚಟ್ಟ ಹಾಕಿದೆ. ಚಟ್ಟ ಹಾಕಿ ಒಂದು ಟಾರ್ಪಲ್ಲ ನೋಡಿ ಇದು ಮಾಡಿ. ಇದು ಕೆನರಾ ಬ್ಯಾಂಕಲ್ಲಿ ಕೂಡ 50,000 ರೂಪಾಯಿ ಲೋನ್ ಕೊಟ್ಟಿದೆ ದನಕ್ಕೆ ಒಂದು ಕೊಟ್ಟಿಗೆ ಮಾಡೋದ್ರಿಂದ. ಅದಕ್ಕೆ ಮಾಡಿದೆ. ಕೊಟ್ಟಿಗೆನೂ ಮಾಡೋಕ್ಕಾಗಿಲ್ಲ, ದನನೂ ಕಟ್ಟೋಕ್ಕಾಗಿಲ್ಲ. ಈಗ ನನ್ನ ಕೊಟ್ಟಿಗೆಗೆ ಅಲ್ಲೇನೋ ಹಾಕೊಂಡು ಸಾಯನ ಅಂತ ಅಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟು ಮಟ್ಟಿಗೆ ಆಗಿದೆ. ಈ 42 ಲಕ್ಷ ರೂಪಾಯಿ ಏನಾಯ್ತು ಅದು ಗೊತ್ತಿಲ್ಲ. ಸರಿ ಆಯ್ತು. ಇನ್ನು ಮುಂದಿನ ವಿಚಾರವನ್ನು ಇನ್ನು 6ನೇ ತಾರೀಕಿಗೆ ನಾವು ಇಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಕಾಣ್ತದೆ, 8 ಗಂಟೆಗೆ ಬೆಳಿಗ್ಗೆಯಿಂದ ನಾವು ಇಲ್ಲಿ ಲೈವ್ ಕಾರ್ಯಕ್ರಮ ಮಾಡ್ತೇವೆ. ಇಲ್ಲಿ ಏನೇನು ವಿಷಯ ನಡೀತದೆ ಮತ್ತು ಇವರಿಗೆ ಮುತ್ತುಸ್ವಾಮಿ ಅವರಿಗೆ ಒಂದು ಮನೆ ಕಟ್ಟಿಕೊಡುವಂಥ ಎಲ್ಲ ಒಂದು ಸಹಾಯ ಮಾಡುವವರು ಮತ್ತು ಇಲ್ಲಿ ಎಲ್ಲರೂ ಬನ್ನಿ ಸಹಕರಿಸಿ ಅಂತ ಹೇಳ್ತಾ, ಇನ್ನೂ ಕೂಡ ನಾವು ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.